ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ಏತೇನಿತ ಮಲ್ಲ ಸುದ್ದಿಲು ಇಲ್ಲಡುಪ್ಪು ನಾಪೆ ನಿಜವಾಯಿನ ಸಾಧಕಿರು ಕುಡ್ಲಡು ಮಹಿಳಾ ಮಂಡಲ ಒಕ್ಕೂಟದ ಮಹಿಳಾ ಕಲೋತ್ಸವಡು ಹಿರಿಯ ಸಿವಿಲ್ ನ್ಯಾಯಾಧೀಶರು ಶೋಭಾ ಬೀಜ್ ಒಡಿಪು ಶ್ರೀಕೃಷ್ಣಮಠಕ್ಕೂ ಮುಸ್ಲಿಂ ರಾಜರೇ ಭೂಮಿ ಕೊರ್ತುಜೇರು ಮೆತುನ್ ರೈಕು ಎದುರಾದ ಶಾಸಕರು ರಘುಪತಿ ಭಟ್ ತಾನು ಪೇಜಾವರ ಸ್ವಾಮೀಜಿಯರನ ಪಾತ್ರನು ದುಂಬುದಿದ್ದಿತ್ತೆ ಮಿಥುನ್ ರೈ ಪೆರ್ಮನ್ನೂರು ಪಂಡಿತ್ ಹೌಸ್ ವಿಜೇತನಗರದ ಇಲ್ಲೊಂಜೆಟ್ಟು ಅನೈತಿಕ ಚಲ್ಲು ಕಾರ್ಯ ಪೊಂಜುವರ್ತಿ ಸೇರಿದ ನಾಲ್ವರಿನ ಬಂಧನ ನಾಲ್ವರೆ ಜವಂದಿಲು ಬಚಾವ್ ತುಳುನಾಡ ಭೂತಾರಾಧನೆ ಪಡುಪೆರ್ರ ಕಿನಿಮಜಲು ಬ್ರಹ್ಮಬಲಾಂಡಿ ಪೆರಿಚಾಂಡಿ ದೈವಸ್ಥಾನಡು ಅರಸು ದೈವ ಬೊಕ್ಕ ಬಲಾಂಡಿನ ವರ್ಷಾದಿನೇಮ. ವಾರ್ತೆದ ವಿವರ. ನಮ್ಮ ಮಾತು ಕ್ಷೇತ್ರದ ಸಾಧಕರನ್ನು ನಾಡುವ ಆಂಡ ನಮ್ಮನ ಇಲ್ಲಡು ಸಾಧಕಿರಾದ ತಯಾರು ಮಲ್ತನಕ್ಲೇನ ಬಗೆಟ್ ನಮ್ಮ ಯೋಚನೆ ಮಲ್ಪುಜ ಅಪ್ಪೆ ನಿಜವಾಯಿನ ಸಾಧಕಿರಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಶೋಭಾ ಪಿಜಿ ಪಂತಿರು ಕೊಡ್ಲಡು ಬುಧಾರ ಮಹಿಳಾ ಮಂಡಲ ಒಕ್ಕೂಟದ ಮಹಿಳಾ ಕಲೋತ್ಸವ ಉದಿಪನ ಮಲ್ತದು ಆರ್ಪಾತೇರಿಯರು. ದಕ್ಷಿಣ ಕನ್ನಡ ಮಹಿಳಾ ಮಂಡಲ ಒಕ್ಕೂಟ ಕುಡ್ಲದ ನಿಲೆಟ್ಟು ಬುಧಾರ ಕುಡ್ಲದ ಪುರಭವನಟು ವಿಶ್ವ ಮಹಿಳಾ ದಿನಾಚರಣೆ ಲೇಸ್ ಕಲೋತ್ಸವ ನಡೆತಂಡು ಒಕ್ಕೂಟದ ಗುರ್ಕಾರ್ತಿ ಚಂಚಲ ತೇಜೋಮಯ ಗುರ್ಕಾರ್ಮೆಡ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೊಕ್ಕ ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಸದಸ್ಯ ಕಾರ್ಯಂತರು ಶೋಭಾ ಬೀಜಿ ಮಹಿಳಾ ಕಲೋತ್ಸವ ಉದಿಪನ ಮಲ್ತಿರು. ಶೋಭಾ ಬೀಜಿ ಪಾತಿರ್ದು ನಮ್ಮ ಮಾತಾ ಕ್ಷೇತ್ರದ ಸಾಧಕಿರನ್ನು ನಾಡುವ ಆಂಡ ನಮ್ಮನ ಇಲ್ಲಡು ಸಾಧಕಿರಾದ ತಯಾರು ಮಲ್ತನಕ್ಲಿನ ಬಗೆಟ್ ನಮ್ಮ ಯೋಚನೆ ಮಲ್ಪುಜ ಅಂದು ಪಂಡೇರು. ನಾನು ಇವಾಗ ನೋಡಿದೆ, ನನಗೆ ಅನ್ನಿಸ್ತು, ನಾನು ಮಿಸ್ ಮಾಡ್ಕೊಂಡೆ, ನಾನು ಕೂಡ ಅಲ್ಲಿಂದ ಜ್ಯೋತಿ ಸರ್ಕಲ್ನಿಂದ ಇಲ್ಲಿ ತನಕ ಜಾಥಾ ಬರಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಯಾಕೆ ಹೇಳಿದ್ರೆ ಅಷ್ಟೊಂದು ಒಂದು ವಿಭಿನ್ನವಾಗಿ ಒಂದು ವಿಶೇಷವಾಗಿ ಒಂದು ಜಾಥಾ ಬಂದಿದ್ದು. ನಾನು ಈಗಷ್ಟೇ ಅದನ್ನು ಈಗ ಅಲ್ಲಿ ನ್ಯೂಸಲ್ಲಿ ಬರಬೇಕಾದ್ರಲ್ಲಿ ನೋಡಿದೆ. ನಾನು ನಿಜವಾಗ್ಲೂ ಖುಷಿ ಪಡೆಯುವಂಥ ವಿಷಯ. ಪ್ರತಿಯೊಂದು ಈಗ ಬಸ್ಸನ್ನು ಚಾಲನೆ ಮಾಡ್ತಾ ಇದ್ರು, ಪ್ರತಿಯೊಂದು ವೆಹಿಕಲನ್ನು ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರನ್ನ ನೋಡಬಹುದು. ಇತ್ತೀಚಿನ ದಿನಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ನುವಂಥದ್ದಿಲ್ಲ. ನನಗೆ ಅನ್ಸೋದಂತಂದರೆ ಈ ಮಹಿಳಾ ದಿನಾಚರಣೆ ದಿವಸ ಬರೀ ಮಹಿಳೆಯರಿಗಲ್ಲೇ ಸೇರಿಸಿ ನಾವು ಆಚರಣೆ ಮಾಡೋದಕ್ಕಿಂತ ಎಲ್ಲ ಪುರುಷರನ್ನು ಸೇರಿಸಬೇಕು ಅಂತ ಹೇಳಿ ಅವರಿಗೆ ತಿಳಿಸಿ ಹೇಳಬೇಕು ನಾವು ಎಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದೀವಿ ಅಂತ. ನಮಗೆ ಇಲ್ಲಿ ಸ್ವಲ್ಪ ಜನ ಅಷ್ಟೇ ಕಾಣಿಸ್ತಾರೆ, ಪುರುಷರು ಕೂಡ ಬಂದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ನಾವು ಸಾಧಕರನ್ನ ಎಲ್ಲ ಕ್ಷೇತ್ರಗಳಲ್ಲೂ ಹುಡುಕ್ತೀವಿ, ಆದರೆ ನಮ್ಮ ಮನೆಯಲ್ಲಿ ಇರುವಂಥ ಸಾಧಕಿಯರನ್ನ ನಾವು ಫಸ್ಟು ಅವರನ್ನು ಗುರುತಿಸಬೇಕಾದದ್ದು. ಯಾರು ಸಾಧಕಿಯರು ಅಂತ ಹೇಳಿದ್ರೆ ಮೊದಲನೇದಾಗಿ ಬರುವಂಥವ್ರು ತಾಯಿಯೇ ಮೊದಲ ಗುರು ಅಂತ ಏನು ಹೇಳ್ತೀವಿ. ತಾಯಿಗೆ ಫಸ್ಟು ನಾವು ಧನ್ಯವಾದನ ಹೇಳಬೇಕು ಅಂತ ನನಗೆ ಅನಿಸುವಂಥದ್ದು. ಬ್ಯಾಂಕ್ ಆಫ್ ಬರೋಡದ ಜನರಲ್ ಮ್ಯಾನೇಜರ್ ಗಾಯತ್ರಿ ನೆಂಪುದ ಸಂಚಿ ಬುಡುಗಡೆ ಮಲ್ತದ ಪಾತಿರ್ತು ಪೊಂಜುಲಿಗು ಉದ್ಯಮ ಸುರು ಮಲ್ಪನೆಂಡಾಡ ಯತೋ ಅವಕಾಶ ಉಂಡು. ಸರ್ಕಾರ ಇಂದಕ್ಕೆ ಬೇತೆ ಬೇತೆ ಯೋಜನೆಲಿಡು ಸಾಯ ಕೊರಂದುಂಡು. ಬ್ಯಾಂಕುಲು ಕಮ್ಮಿ ಬಡ್ಡಿ ಬೆಲಿಟ್ಟು ಸಾಲ ಕೊರಂದುಲ್ಲ ಅಂದು ಪಂಡೇರು. ಬೇತೆ ಬೇತೆ ಕ್ಷೇತ್ರದ ಸಾಧಕಿಯರಾಯಿನ ಶಾರದಾ ಮಣಿಶೇಖರ್, ಶಿಲ್ಪಾ ಘೋರ್ಪಡೆ, ಆರ್ ರಾಧಿಕಾ, ಕಲಾವತಿ, ಕ್ಲಾರೆ ಡಿಕೊನ್ನ, ನಯನ ರೈ, ಶಾಂತಕುಮಾರಿ, ಸುಹನಾ ಮರಿಯಂ, ಅನುಪಮಾ ಪ್ರಸಾದ್, ಸುಕನ್ಯಾ, ವಿಜಯಲಕ್ಷ್ಮಿ, ರಜನಿ ಶುಭಾಕರ್, ಡಾಕ್ಟರ್ ವೀಣಾ ಭಟ್, ಪ್ರತಿಭಾ ಸಾಲೆನ್ ಮೊಕುಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ 60 ಜನ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ, 60ರಲ್ಲಿ 30 ಮಹಿಳೆ. ಹಾಗಾಗಿ 50% ರಿಸರ್ವೇಷನ್ ಮಂಗಳೂರಿನಲ್ಲಿ ಹಾಗೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ವಿಧಾನಸಭೆ ಲೋಕಸಭೆಯಲ್ಲಿ ಕೂಡ ಆ ಎಲ್ಲ ಬಿಲ್ಲುಗಳು ಪಾಸಾಗಿ ಅದೇ ರೀತಿಯಲ್ಲಿ 50% ಅವ್ರ 33%ಗಿಂತ ಆಗಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಅವಕಾಶಗಳು ಮಹಿಳೆಯರಿಗೆ ಸಿಗುವಂತಹ ದಿನಗಳು ದೂರವಿಲ್ಲ. ಪೆರ್ಮನ್ನೂರು ಗ್ರಾಮ ಪಂಡಿತ್ ಹೌಸ್ ವಿಜೇತ ನಗರದ ಇಲ್ಲೊಂಜೆಟ್ಟು ಅನೈತಿಕ ಚಲ್ಲು ಕಾರ್ಯ ನಡತೊಂದಿತ್ತು. ಕಾರ್ಯಾಚರಣೆ ನಡಪಾಯಿನ ಪೊಲೀಸರು ಒರ್ತಿ ಪೊಂಜೋ ಸೇರ್ದು ನಾಲ್ವೇರನ್ನು ಬಂಧನ ಮಲ್ತದೇರು, ನಾಲ್ವೇರು ಜವಂದಿರು ಬಚಾವಾತಿರು. ಉಳ್ಳಾಲ ತಾಲೂಕುದ ತುಕ್ಕುಟ್ಟು ಕೈತಲ್ದ ಪೆರ್ಮನ್ನೂರು ಗ್ರಾಮ ಪಂಡಿತ ಹೌಸ್ ವಿಜೇತ ನಗರದ ಇಲ್ ಒಂಜೆಟ್ಟು ಅನೈತಿಕ ಕಾರ್ಯದ ದಂಧೆ ನಡತೊಂದಿತ್ತು. ಉಳ್ಳಾಲ ಪೊಲೀಸರು ಬೊಕ್ಕ ಎಸಿಪಿ ಇಸೇಸ ದಳ ಒಟ್ಟಾದ ಕಾರ್ಯಾಚರಣೆ ನಡಪಾದ ಒರ್ತಿ ಪೊಂಜೋ ಸೇರ್ನಂಚ ನಾಲ್ವೇರನ್ನು ಪತ್ತದೇರು, ನಾಲ್ವೇರು ಜವಂದಿಲೇನು ದಂಧೆಡ್ದು ಬಚಾವ್ ಮಲ್ತದೇರು. ಮೂಜಿ ರೆಡ್ ಚಕ್ರದ ಗಾಡಿ, ಒರ್ಮ ಮೊಬೈಲ್ ಫೋನ್, 5,000 ರೂಪಾಯಿ ಸೇರಿದು ಒಟ್ಟು 1,76,580 ರೂಪಾಯಿ ಬೆಲೆತ ಸೊತ್ತುಲೇನು ಸ್ವಾಧೀನಗೂ ತೊಂದೇರು. ಉಳ್ಳಾಲ ಸುಭಾಷ್ ನಗರ ಕಡಪರದ 30 ವರ್ಷದ ಅಬ್ದುಲ್ ಶಮೀರ್ ಬೊಕ್ಕ ಅಕ್ಕರಕೆರೆ ಮಿಲಾಸ್ ಫ್ಲಾಟ್ದ 38 ವರ್ಷದ ಮೊಹಮ್ಮದ್ ಇಬ್ರಾಹಿಂ, ಬೆಳ್ತಂಗಡಿ ಕಾಣಿಯೂರು ನೊಂಡಿಲ್ ಕಜೆತ್ತ 45 ವರ್ಷ ಪ್ರಾಯದ ಅಬ್ದುಲ್ ರಜಾಕ್ ಉಸ್ಮಾನ್ ಬೊಕ್ಕ ಬಂಟ್ವಾಡ ತಾಲೂಕು ಬೋಳಂತೂರು ಗ್ರಾಮ ವಿಟ್ಲಕೋಡಿದ 5 ವರ್ಷದ ಪೊಂಜೋ ರುಕಿಯ ಬಂಧನಾಯಿನ ಆರೋಪಿಲಾದುಲ್ಲೇರು.
ರುಕಿಯಾ ವಿಟ್ಲಕೋಡಿದ ಪೊಂಜೋ ವಾದಿತ್ತದು ಉಳ್ಳಾಲ ತಾಲೂಕು ಪಂಡಿತ್ ಹೌಸ್ ವಿಜೇತ ನಗರುಡು ವಾಸ ಮಲ್ತಂದುಲ್ಲೇರು ಆ ಪೊಂಜೋನ ಇಲ್ಲಡು ಕೆಲವೇರು ಆಂಜೋನಕ್ಲು 4 ಜವಂದಿಲು ಬೊರ್ಚಾಂದಿ ಚಲ್ಲು ಕಾರಿಡುಲ್ಲರಿಂದ ನಿಘಂಟದ ಮಾಹಿತಿ ತೆಗೆದು ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಜಿಎಸ್ ಪಿಎಸ್ಐ ಮಂಜುಳಾ ಬೊಕ್ಕ ಎಸಿಪಿ ಇಸೇಸ ದಳದ ಒಟ್ಟುಗೂ ಕಾರ್ಯಾಚರಣೆ ನಡಪಾದಿರು ಆರೋಪಿಲೇನು ಕೋರ್ಟುಗೂ ಹಾಜರು ಮಲ್ತದುಂಡು ಈ ಕೇಸಿಡು ಬೊಕ್ಕೋರಿ ಆರೋಪಿನ ಪತ್ತೆರೆ ಇತ್ತದು ಪೊಲೀಸ್ ತನಿಖೆ ನಡತೊಂದುಂಡು ಲಾರಿ ಬುಡಂದುಪ್ಪುನಗನೆ ಡ್ರೈವರ್ಗ್ ಮತಿ ತಪ್ಪುನ ಸೀಕಡು ಮಾರ್ಗದ ಬರಿಟ್ ಉಂತಾದ್ನ ಗಾಡಿಲಿಗ್ ಎಡ್ತದು 5 ಪುಕ್ಕ ಪೆಟ್ರೋಲ್ ಪಂಪುಗು ಲಾರಿ ಪೊಗ್ಗುದು ಕಾರುಂಜೆಕ್ ಎಡ್ತದು ಉಂತುನ ಇಸೇಸ ಸಂಗತಿ ಬಿಸಿ ರೋಡು ನಡೆತದುಂಡು ಲಾರಿ ಬುಡಂದುಪ್ಪುನಗನೆ ಡ್ರೈವರ್ಗ್ ಮತಿ ತಪ್ಪುನ ಸೀಕಡು ಮಾರ್ಗದ ಬರಿಟ್ ಉಂತಾದ್ನ ಗಾಡಿಲಿಗ್ ಎಡ್ತದು 5 ಪುಕ್ಕ ಪೆಟ್ರೋಲ್ ಪಂಪುಗು ಲಾರಿ ಪೊಗ್ಗುದು ಕಾರುಂಜೆಕ್ ಎಡ್ತದು ಉಂತುನ ಇಸೇಸ ಸಂಗತಿ ಬಿಸಿ ರೋಡು ನಡೆತದುಂಡು ಲಾರಿ ಕುಡ್ಲದಂಚಿಡ್ದು ಹಾಸನಗು ಪೋವಂದಿತ್ತನ ಪೊರ್ತುಡು ಬಿಸಿ ರೋಡ್ ಪೆಟ್ರೋಲ್ ಪಂಪ್ ಕೈತಲು ಡ್ರೈವರ್ಗ್ ಮತಿ ತಪ್ಪುನ ಸಿಕ್ ಇತ್ತು ನಡೆದ ಅವರ ಈ ಸಂಗತಿ ನಡೆತದುಂಡು ಲಾರಿ ಡ್ರೈವರ್ನ ಲಕ್ಷ್ಮಣಂದ ಗುರ್ತು ಮಲ್ತದೇರು ಅರಿನ ಆಸ್ಪತ್ರೆಗೆ ಸೇರ್ಸದಿತ್ತದು ಉಸಾರ ಒಂದುಲ್ಲೇರೆಂದು ತೆರೆದು ಬೈದುಂಡು ಪೆಟ್ರೋಲ್ ಪಂಪುಡು ಪೆಟ್ರೋಲ್ ಪಾಡೊಂದಿತ್ತನ ರೆಡ್ಸ್ ಕಾರ್ಗ್ ಗುದ್ದುನ ಲಾರಿ ಮಾರ್ಗದ ಬರಿತ ಪಾಕ ಗಾಡಿಲೆಗೂ ಗುದ್ದೊಂದು ಪೋತುಂಡು 5 ಬೊಕ್ಕ ಪೆಟ್ರೋಲ್ ಪಂಪುಡು ಉಂತುದುನ ನ್ಯಾನು ಕಾರ್ಗ್ ಎಡ್ತದು ಉಂತುದುಂಡು ತೂಯಿನಕುಲು ಮಾಹಿತಿ ಕೊಡ್ತೇರು ಇಂಚ ಆಯ್ನೆಡ್ದು ಏರ್ನಲ ಪ್ರಾಣುಗೂ ಅಪಾಯ ಆತಜಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತೇರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ದ 24ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ರಿಲೇಟ್ ಮಾತಾ ಕ್ಷೇತ್ರ ವಲಯಲಿನ ಇಡೀ ಸಹಕಾರದೊಟ್ಟಿಗೂ ಕುಡ್ಲದ ಪುರಭವನಟ್ಟು ನಡೆದಿದೆ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ದ 24ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ನಿಲೆಟ್ಟು ಮಾತಾ ಕ್ಷೇತ್ರ ವಲಯಲಿನ ಇಡೀ ಸಹಕಾರದೊಟ್ಟಿಗೂ ಅಂಗರೆ ಕುಡ್ಲದ ಪುರಭವನಟ್ಟು ನಡೆದಿದೆ ಟೈಲರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿದ ಗುರುಕಾರ್ಯರು ಜಯಂತ ಉರ್ಲಾಂಡಿ ಮಾತೆರಳ ಎತ್ಕೊಂಡೇರು ಶಾಸಕರಾಯಿನ ವೇದವ್ಯಾಸ ಮತ್ತು ಬೊಕ್ಕ ಡಾ ಭರತ ಶೆಟ್ಟಿ ಮಲ್ಲ ಬಿನ್ನೆರಾದಿತ್ತದು ಬಿನ್ನೆರ್ನ ಬೊಕ್ಕ ಸಂಘದ ಪದಾಧಿಕಾರಿಲು ಇತ್ತದು ಲೇಸು ಉದಿಪನಾಡ್ ವೇದವ್ಯಾಸ ಮತ್ತು ಬೊಕ್ಕ ಡಾ ಭರತ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತೆಯತ್ ಸಂಘಗೂ ಎಡ್ಡೆಪ್ಪು ಬೈಕೇರು ಮಾತಾ ಕ್ಷೇತ್ರದ ಶಕ್ತಿದಾಂತಿನ ಟೈಲರ್ ಬೇಲೆ ದಕ್ಲೆಗ್ ಸಾಯ ಪಣವು ಪಟ್ಟುನ ಹಿರಿಯ ಟೈಲರ್ಲಿಗ್ ಸಾಯ ಪಣ ಒದಗಾವುನ ಬೊಕ್ಕ ಸಮ್ಮನದ ಮರ್ಯಾದಿ ಸಂದುನ ಚೋಕ್ಲಿಗ್ ಬರವು ಕಲ್ಪೆರೆ ಪಣವು ಸಾಯ ಪಟ್ಟುನ ಬೊಕ್ಕ ಬೇತೆ ಬೇತೆ ಕಾರ್ಯಕ್ರಮಲು ಈ ಪೊರ್ತುಡು ನಡೆತಂಡು ಕಾರ್ಮಿಕ ಇಲಾಖೆ ಅಧಿಕಾರಿಲು ವಿಲ್ಮಾ ತೌರ್ ಬೊಕ್ಕ ಕಾವೇರಿ ಟಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ತಾಪಕ ಸದಸ್ಯರು ಬೊಕ್ಕ ದುಂಬದ ರಾಜ್ಯ ಗುರುಕಾರ್ಯರು ಕೆಎಸ್ ಆನಂದ್ ರಾಜ್ಯ ಸಮಿತಿ ತಾಪಕ ಸದಸ್ಯರು ಬೊಕ್ಕ ಇತ್ತಿದ ರಾಜ್ಯ ಸಮಿತಿದ ಗುರುಕಾರ್ಯರು ನಾರಾಯಣ ಬಿಎ ರಾಜ್ಯ ಸಮಿತಿ ಪ್ರಧಾನ ಕಾರ್ಯಂತರು ಪ್ರಜ್ವಲ್ ಕುಮಾರ್ ಟೈಲರ್ ಭವನ ಕಟ್ಟಡ ಸಮಿತಿ ಸಂಚಾಲಕಿಯರು ಸುರೇಶ್ ಸಾಲ್ಯನ್ ಸಾಮರಸ್ಯ ಮಂಗಳೂರು ಇಂದೆತ ಗುರುಕಾರ್ಯರು ಮಂಜುಳಾ ನಾಯಕ್ ಒತ್ತು ಮೇಯರ್ ಶ್ರೀಮತಿ ಪೂರ್ಣಿಮಾ ರಾಜ್ಯ ಸಮಿತಿ ಪಣವುದ ಗುರುಕಾರ್ಯರು ರಾಮಚಂದ್ರ ಉಡುಪಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯಂತರು ರೂಪಾಡಿ ಬಂಗೇರ ಟೈಲರ್ಸ್ ಅಸೋಸಿಯೇಷನ್ನ ಜಿಲ್ಲಾ ಸಮಿತಿ ಪಣವುದ ಗುರುಕಾರ್ಯರು ಈಶ್ವರ ಕುಲಾಲ್ ಕಾರ್ಯಂತಿರು ಲಿಗೋದರ ಸೇರಿದಂಚ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು ಸರ್ಕಾರದ ಯೋಜನೆಗಳು ಇವತ್ತೇನು ಸಿಗದೇ ಇರಬಹುದು, ಇನ್ನು ಮುಂದೆ ಒಂದು ದಿವಸ ಯೋಜನೆಗಳು ಬಂದೇ ಬರ್ತದೆ. ಅವಾಗ ನಿಮ್ಮ ಅರ್ಜಿಯನ್ನು ಹಾಕ್ಲಿಕ್ಕೆ ನಿಮ್ಗೆ ಅವಕಾಶ ಇರಲ್ಲ. ಹಾಗಾಗಿ ಅರ್ಜಿಯನ್ನು ಹಾಕ್ಕೊಳ್ತಾ ಅದರಲ್ಲಿ ಏನು ಸಿಗ್ತದೆ ಏನು ಸಿಗಲ್ಲ ಅಂತ ಹೇಳೋದಕ್ಕಿಂತ ಅರ್ಜಿಯನ್ನು ಹಾಕ್ತಾ ತಮ್ಮ ನೋಂದಣಿಯನ್ನು ಮಾಡುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ಹಾಗಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಹೇಳೋದು ಕೇಂದ್ರ ಸರ್ಕಾರದ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರೊಂದು ಕೊಟ್ಟಂಥ ಯೋಜನೆ ಇದೆ. ಅದರ ಬಗ್ಗೆ ಎಲ್ಲ ನಮ್ಮ ಕಾರ್ಮಿಕ ಇಲಾಖೆಯವರು ಹೇಳ್ತಾರೆ, ನಾನು ಹೇಳಲ್ಲ. ಆದರೂ ಈ ಯೋಜನೆಗಳ ಪ್ರಕಾರ ಕೆಲವಾರು ವಿಚಾರಗಳನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ, ಅದು ಮಾತ್ರವಲ್ಲ ಈ ಶ್ರಮ್ ಕಾರ್ಡ್ನವನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ, ಈ ಶ್ರಮವನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಅದರಲ್ಲಿ ಕೂಡ ಬಹಳ ದೊಡ್ಡ ರೀತಿಯ ಕೇಂದ್ರ ಸರ್ಕಾರದ ಬೇರೆ ಬೇರೆ ರೀತಿಯ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗ್ತದೆ ಅಂತೇಳೋ ಕಾರಣ ಅದನ್ನು ಕೂಡ ನೋಂದಣಿಯನ್ನು ಮಾಡಿ ಅಂತೇಳುವಂಥ ಮಾತನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮ ಈ ಮಟ್ಟದಲ್ಲಿ ಆಗಬೇಕಿದ್ರೆ ಇದರ ಹಿಂದೆ ದುಡಿದಂತ ಅದೆಷ್ಟೋ ಕೈಗಳು ರಾತ್ರಿ ಹಗಲು ಹೆಸರು ಯಾರನ್ನೂ ಹೇಳುವುದಿಲ್ಲ. ನಾನು ಒಬ್ಬರ ಹೆಸರು ಇಬ್ಬರ ಹೆಸರು ಹೇಳಿಕೆ ತಯಾರಿಲ್ಲ. ಒಬ್ಬರು ಸ್ವಲ್ಪ ಹೆಚ್ಚು ಕೆಲಸ ಮಾಡಿರ್ಬೋದು, ಸ್ವಲ್ಪ ಕಮ್ಮಿ ಮಾಡಿರ್ಬೋದು. ಆದ್ರೆ ಇಡೀ ಜಿಲ್ಲೆಯ 8 ಕ್ಷೇತ್ರದ ಎಲ್ಲರ ಸಹಕಾರ, ಜಿಲ್ಲಾ ಸಮಿತಿಯ ಪರಿಶ್ರಮ, ಮಂಗಳೂರು ಕ್ಷೇತ್ರದವರ ದೊಡ್ಡ ಮಟ್ಟದ ಒಂದು ಕೊಡುಗೆ. ಬಂಟ್ವಾಳ ತಾಲೂಕುದ ಮಾಣಿಲ ಕೊಕ್ಕಾಜೆ ಮುರುವದ ಶ್ರೀ ಕಾಳಿಕಾಂಬಾ ವೀರಾಂಜನೇಯ ದೇವಸ್ಥಾನನು ಪೊಸತ್ತು ಮಲ್ತದು ಕಟ್ಟದು ಮಾರ್ಚ್ 5 ಒರಂಬ ಮುಟ್ಟ
ಪೆರಪ ಪ್ರತಿಷ್ಠೆ ಬ್ರಹ್ಮ ಕಲಶದ ಕಾರ್ಯಲು ಧರ್ಮದರ್ಶಿ ಶ್ರೀ ಕೃಷ್ಣ ಗುರೂಜಿ ದುಂಬಾಳ್ತಿಡು ನಡತೊಂದುಂಡು ಬುಧವಾರ ಬ್ರಹ್ಮ ಕಲಶ ನಡಪಾಯರು. ಬಂಟ್ವಾಳ ತಾಲೂಕುದ ಮಾಣಿಲ ಕುಕ್ಕಾಜೆ ಮುರುವದ ಶ್ರೀ ಕಾಳಿಕಂಬ ವೀರಾಂಜನೇಯ ದೇವಸ್ಥಾನನು ಪೊಸತ್ತು ಮಲ್ತದ ಕಟ್ಟದು ಮಾರ್ಚ್ 5 ಒರಂಭಮೊಟ್ಟ ಪೆರಪ ಪ್ರತಿಷ್ಠೆ ಬ್ರಹ್ಮ ಕಲಶದ ಕಾರ್ಯಲು ನಡತೊಂದುಂಡು ಬುಧವಾರ ಬ್ರಹ್ಮ ಕಲಶದ ದಿನ ಕಾಂಡೆ ಕ್ಷೇತ್ರದ ತಂತ್ರಿಲು ಬೊಕ್ಕ ಧರ್ಮದರ್ಶಿ ಶ್ರೀ ಕೃಷ್ಣ ಗುರೂಜಿಯರನ ದುಂಬಾಳ್ತಿಡು ಧಾರ್ಮಿಕ ವಿಧಿವಿಧಾನುಲಿನ ನಡಪಾದು ಶ್ರೀ ಕಾಳಿಕಾಂಬ ಶ್ರೀ ವೀರಾಂಜನೇಯ ಬೊಕ್ಕ ಪರಿವಾರ ದೇವರನ ಮೂರ್ತಿಲೆಗ್ ಕಲಶ ಮೈಪೆರೆ ಸುರುವಾಂಡು ಆಕೇರಿಗ್ ಬ್ರಹ್ಮ ಕಲಶ ಮೈತಿದು ಮಾಪೂಜೆ ಮಲ್ತೆರು ಮುಗುಳಿಗ್ ಕಲಶ ಮೈತಿದು ಪೂಜೆ ಮಲ್ತೆರು ಮಧ್ಯಾಹ್ನ ಮಾಪೂಜೆ ಕರೆತದು ಬಲಿ ಉಚ್ಚೆಯ ಬೊಕ್ಕ ಪಲ್ಲಿಂಕಿ ಉಚ್ಚೆಯ ನಡಪಾದು ಅಕೇರಿಗ್ ಅಲಂಕಾರ ಪೂಜೆ ನಡಪಾಯರು. ಊರ ಪರವೂರ ಭಕ್ತರು ಈ ಪೊರ್ತು ನಿತ್ತದು ದೇವಿರ್ನ ಇಂಬುನಟ್ಟುಂಡೆರು. ಶ್ರೀ ಕಾಳಿಕಾಂಬ ವೀರಾಂಜನೇಯ ದೇವಸ್ಥಾನದ ಮುಕ್ತೇಸರರು ಎಂಕೆ ಕುಕ್ಕಾಜೆ, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಪುರುಷೋತ್ತಮ ಕಾರಾಜೆ, ಪ್ರಧಾನ ಕಾರ್ಯಂತರು ಶ್ರೀಧರ ಬಾಲೆಕಲ್, ಪಣವುದ ಗುರ್ಕಾರ್ಯರು ಕೃಷ್ಣಪ್ಪ ಪೂಜಾರಿ ತಾರಿದಳ, ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಡಾ ಗೀತಾ ಪ್ರಕಾಶ್, ಪ್ರಧಾನ ಕಾರ್ಯಂತರು ಪ್ರವೀಣ್ ಸನ್ನಗುತ್ತು ಅಳಿಕೆ, ಪಣವುದ ಗುರ್ಕಾರ್ಯರು ಕೃಷ್ಣಪ್ಪ ಪೂಜಾರಿ ಎಂ ಕುಕ್ಕಾಜೆ ಬುಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ದೊಂಡೆರು. ಒಡಿಪುದ ಕೃಷ್ಣ ಮಠಕ್ಕೂ ಮುಸ್ಲಿಂ ರಾಜೆ ಒರಿ ಜಾಗೆ ಕೊಡ್ತೇರೆಂದು ಕಾಂಗ್ರೆಸ್ ನಾಯಕ ಮಿಥುನ್ ರೈ ಪಂತನ ಪಾತಿರಗೂ ಜವಾಬು ಕೊರದು ಒಡಿಪುದ ಶಾಸಕರು ರಘುಪತಿ ಭಟ್ ಮಾಧ್ಯಮಲೆಡ ಪಾತಿರ್ದು ಇರೋದ ತೋಜಾದಿರು. ಒಡಿಪುದ ಕೃಷ್ಣ ಮಠಕ್ಕೂ ಮುಸ್ಲಿಂ ರಾಜೆ ಒರಿ ಜಾಗೆ ಕೊಡ್ತೇರೆಂದು ಕಾಂಗ್ರೆಸ್ ನಾಯಕ ಮಿಥುನ್ ರೈ ಪಂತನ ಪಾತಿರಗೂ ಜವಾಬು ಕೊರದು ಒಡಿಪುದ ಶಾಸಕರು ರಘುಪತಿ ಭಟ್ ಮಾಧ್ಯಮಲೆಡ ಪಾತಿರಿದರು. ಒಡಿಪುದ ಕೃಷ್ಣ ಮಠಕ್ಕೂ ಒವ್ವೆ ಮುಸಲ್ಮಾನ ಅರಸರು ದಾನಕೋರ್ನ ಬಗೆಟ್ಟು ಒವ್ವೆ ದಾಖಲೆ ಇಜ್ಜಿ ಒಂದು ಸುಳ್ಳು ಸುದ್ದಿ ಕೃಷ್ಣ ಮಠದ ಜಾಗೆ ಅನಂತೇಶ್ವರ ದೇವಸ್ಥಾನಗೂ ಸಂಬಂಧಪಟ್ಟನ ಜಾಗೆ ಆದುಂಡು ಇನ್ನೇನು ತುಂಬು ಅನಂತೇಶ್ವರ ದೇವಸ್ಥಾನಗೂ ರಾಮಭೋಜ ಪನ್ಪನಾರ್ ಕೊಡ್ತಿರು ಪನ್ಪನೆಕ್ ದಾಖಲೆ ಉಂಡು ಒಂದು ಅತ್ತಂದೆ ಒವ್ವೆ ಮುಸ್ಲಿಂ ರಾಜೆ ಜಾಗೆ ಕೊರ್ನ ದಾಖಲೆ ಇಜ್ಜಿ ಒಡಿಪು ಹೃದಯ ಭಾಗದ ಜಾಮಿಯಾ ಪಳ್ಳಿಗೆ ಜಂಗಮ ಮಠಡ್ದು ಜಾಗೆ ಕೊರ್ತುನೊಂದು ಇತಿಹಾಸ ಉಂಡೊಂದು ಪಂಡೇರು. ಒಡಿಪು ಸೌಹಾರ್ದತೆಗೆ ಪುದರ್ ಪಡೆತಂಡು ಮುಸಲ್ಮಾನರಿಗೆ ಪಳ್ಳಿ ಕಟ್ಟೆರೆ ಜಂಗಮೇರಿನ ಮಠ ಜಾಗೆ ಕೊರ್ತುಂಡು ಕ್ರಿಶ್ಚಿಯನ್ ಸಮುದಾಯಗೂ ಇಂಗ್ರೇಜಿ ಕಟ್ಟೆರೆ ಕೃಷ್ಣಾಪುರ ಮಠ ಭೂಮಿ ಕೊರ್ತುಂಡು ಶೋಕಮಾತ ಇಂಗ್ರೇಜಿ ಕೃಷ್ಣ ಮಠ ತಕ್ಲಿಗೆ ಕೊರ್ನ ಲೀಸ್ ಜಾಗೆಡು ಉಂಡು. ಹಾಜಿ ಅಬ್ದುಲ್ಲಾ ಸಾಹೇಬರು ಭಕ್ತರಾದ ಕೃಷ್ಣ ಮಠಕ್ಕೂ ಸಾಯ ಮಲ್ತನ ಉದಾಹರಣೆ ಉಂಡು. ಮಿಥುನ್ ರೈ ವಾ ಮುಸ್ಲಿಂ ರಾಜನ ಬಗೆಟ್ ಪಾತಿರ್ದರ ಗೊತ್ತುಜೆ ಮಠದ ಚಿಂತೆ ಬುಡ್ದು ಆರು ಅಯೋಧ್ಯದ ಸ್ಥಿತಿಗತಿ ಬಗೆಟ್ ಚಿಂತನೆ ಮಲ್ಪಡೆ ಮಥುರಾ ಕೃಷ್ಣ ಮಂದಿರ ಕಾಶಿ ಬಗೆಟ್ ದೇಶದ ಜನಕ್ಲೆಗೆ ಗೊತ್ತುಂಡು ಇತ್ತೆ ಒಂಜೊಂಜೆ ಕ್ಷೇತ್ರಲು ಬುಡುಗಡೆ ಅವೊಂದುಂಡು ಶಾಸಕರು ರಘುಪತಿ ಭಟ್ ಎದುರುತ್ತರ ಕೊಡ್ತೇರು. ಕೃಷ್ಣ ಮಠಕ್ಕೆ ಯಾವುದೇ ಮುಸಲ್ಮಾನ ಅರಸ ಕೊಟ್ಟಂತ ದಾಖಲೆಗಳಿಲ್ಲ. ಇದು ಒಂದು ಸುಳ್ಳು ಸುದ್ದಿ. ಕೃಷ್ಣ ಮಠದ ಜಾಗ ಅನಂತೇಶ್ವರದ ಒಂದು ಸಂಬಂಧಪಟ್ಟಂಥ ಜಾಗ. ಇದು ಅನಂತೇಶ್ವರಕ್ಕೆ ಗುಜರಾಜ ಅರಸರು ಹಿಂದಿನ ಕಾಲದಲ್ಲಿ ಕೊಟ್ಟದ್ದು ಅಂತ ಹೇಳುವಂಥದ್ದು ದಾಖಲೆ ಇದೆ. ಮತ್ತು ಯಾವುದೇ ರಾಜ ಮುಸಲ್ಮಾನ್ ರಾಜರಿಂದ ಕೊಟ್ಟಂಥ ದಾಖಲೆ ಇಲ್ಲ. ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವಂಥ ಜಾಮಿಯಾ ಮಸೀದಿ ಇವತ್ತು ಜಂಗಮರ ಮಠದಿಂದ ಕೊಟ್ಟದ್ದು ಅಂತ ಹೇಳುವಂಥ ಇತಿಹಾಸ ಇದೆ. ಮುಸಲ್ಮಾನ ರಾಜ ಕೊಡುವುದಾದರೆ ಫಸ್ಟ್ ಮಸೀದಿ ಕೊಡ್ತಿದ್ದ. ಆ ರೀತಿ ಯಾವುದೇ ಇದೆಲ್ಲ ಸುಳ್ಳು ಸುದ್ದಿ, ಇದನ್ನು ಯಾವುದೇ ಅದಕ್ಕೆ ಬೆಲೆ ಕೊಡಬೇಕಾದಂಥ ಸಂದರ್ಭ ಇಲ್ಲ. ಉಡುಪಿ 850 ವರ್ಷ ಹಿಂದೆ ಮಧ್ವಾಚಾರ್ಯರು ಸ್ಥಾಪಿಸಿದಂಥ ಇಲ್ಲಿ ಉಡುಪಿ ಸೌಹಾರ್ದತೆಯಿಂದ ಕೂಡಿದಂಥ ಒಂದು ನಗರ. ಜಾಮಿಯಾ ಮಸೀದಿಗೆ ಜಂಗಮರ ಮಠದವರು ಜಾಗ ಕೊಟ್ಟಿದ್ದಾರೆ. ಚರ್ಚಿಗೆ ಮದರ್ ಸರೋವರ್ ಚರ್ಚಿಗೆ ಕೃಷ್ಣಾಪುರ ಮಠದವರು ಜಾಗ ಕೊಟ್ಟಿದ್ದಾರೆ. ಇವತ್ತು ಲೀಸ್ ಮೊನ್ನೆ ಪುನಃ ರಿನಿವಲ್ ಆಗಿದೆ. ಹಾಗಾಗಿ ಇದೊಂದು ಸೌಹಾರ್ದತೆಯಲ್ಲಿರುವಂಥದ್ದು. ಹಾಜಿ ಅಬ್ದುಲ್ಲಾ ಸಾಹೇಬರು ಅನಂತೇಶ್ವರಕ್ಕೆ ಅವರೊಬ್ಬ ಭಕ್ತರಾಗಿ ಕೃಷ್ಣ ಮಠದ ಉತ್ಸವಕ್ಕೆ ಎಣ್ಣೆ ಕೊಟ್ಟಂಥ ಉದಾಹರಣೆ ಇದೆ. ಹಾಗೆ ಉಡುಪಿ ಸೌಹಾರ್ದತೆಯಲ್ಲಿರುವಂಥ ಒಂದು ಕ್ಷೇತ್ರ. ಇಲ್ಲಿ ಯಾರೋ ಇಲ್ಲಿ ಮುಸಲ್ಮಾನರು ರಾಜರು ಕೊಟ್ಟದ್ದು ಅಂತ ಹೇಳುವಂಥ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಯಾವುದೇ ಪ್ರಯೋಜನ ಇಲ್ಲ. ಅದೆಲ್ಲ ಒಂದು ಸುಳ್ಳು ಸುದ್ದಿ ಅಂತ ನಾನು ಖಂಡಿಸ್ತೇನೆ. ನನಗೆ ಗೊತ್ತಿಲ್ಲ, ಈಗ ಹೇಳಿದ್ದ ಮುಂದೆ ಹೇಳಿದ್ದ, ಯಾಕೆ ಈಗ ಚುನಾವಣೆ ಬಂದಾಗ ಹೇಳ್ತಾರೆ ಗೊತ್ತಿಲ್ಲ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ಅವ್ರು ಯಾವ ದಾಖಲೆಯಿಂದ ಹೇಳ್ತಾ ಇದ್ದಾರೆ ಅಂತೂ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಕೇಳ್ಕೊಳ್ಬೇಕಾಗ್ತದೆ. ಅವ್ರು ಹೇಳಿದರೆ ಅದು ಅವರ ಒಂದು ಅಜ್ಞಾನ ಅಂತ ನಾನು ಭಾವಿಸ್ತೇನೆ. ಗುಜರಾಜ್ ಅರಸರಿಂದ ಉನ್ಮಳಿಗೆ ಬಂದಂಥ ಒಂದು ದಾಖಲೆಗಳು ಇದೆ. ಅದೇ ರೀತಿ ನೀವು ನೋಡ್ಲಿಕ್ಕೆ ಹೋದರೆ ಇವತ್ತು ಮಿಥುನ್ ರೈಯರ್ ಯಾರು ಸಹೋದರರು ಈಗ ಅವ್ರು ಕೊಟ್ಟವರು ಮುಸಲ್ಮಾನರ ಬಗ್ಗೆ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಅವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಅಯೋಧ್ಯೆಯಲ್ಲಿ ನಮ್ಮ ಶ್ರೀರಾಮನ ಜನ್ಮದ ಭೂಮಿಯನ್ನು ಯಾರು ಆಕ್ರಮಣ ಮಾಡಿದ್ರು, ಮಥುರಾದಲ್ಲಿ ಯಾವ ರೀತಿ ಆಕ್ರಮಣ ಆಗಿತ್ತು, ಕಾಶಿಯಲ್ಲಿ ಯಾವ ರೀತಿ ಆಗಿದೆ, ಇದೆಲ್ಲ ಯಾರು ಮಾಡಿದ್ದು ಅಂತ ಅವರು ಒಂದು ಸ್ವಲ್ಪ ಚಿಂತನೆ ಮಾಡಬೇಕು. ಈಗ
ಮೋದಿಯ ಯುಗದಲ್ಲಿ ಅದೆಲ್ಲವೂ ವಾಪಸ್ ನಮ್ಮ ಒಂದು ಹೊಸ ಯುಗ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನು ನಾವು ಹಾರೈಸೋಣ. ಯಾವುದೇ ಮುಸಲ್ಮಾನ ಅರಸರು ಇದು ಕೊಟ್ಟದ್ದು ಅಂತ ಸುಳ್ಳು ಸದ್ಯ ಇರ್ಬೋದು. ತಾನು ಇತಿಹಾಸಗಾರೆ ಅತ್ತು ಆನಿ ಒಡಿಪು ಪೇಜಾವರ ಸ್ವಾಮೀಜಿ ಪಂತನ ಪಾತ್ರನೇ ಪಿರ ಪಂತೆಂದು ಕಾಂಗ್ರೆಸ್ ನಾಯಕಿ ಮಿಥುನ್ ರೈ ಪಂತಿರು. ಒಡಿಪು ಶ್ರೀಕೃಷ್ಣ ಮಠಕ್ಕೂ ಮುಸ್ಲಿಂ ರಾಜರು ಜಾಗೆ ಕೊಡ್ತಿರಿಂದು ಆರ್ ಪಂಡನ ಪಾತ್ರಗೂ ಬಿಜೆಪಿ ವಲಯಡ್ದು ಭಾರಿ ವಿರೋಧ ಬರೊಂದು ಪುನೆಕ್ ಆರ ಪಿರ ಜವಾಬ್ದು ಕೊಡ್ತಿರು. ಕಾಂಗ್ರೆಸ್ ನಾಯಕಿ ಬೆದ್ರ ಕ್ಷೇತ್ರದ ಈ ಸರ್ತಿದ ಅಭ್ಯರ್ಥಿಂದು ಎನ್ನದ್ನ ಮಿಥುನ್ ರೈ ಒಡಿಪು ಶ್ರೀಕೃಷ್ಣ ಮಠಕ್ಕೂ ಜಾಗೆ ಕೊಡ್ತೀರಿ ಮುಸ್ಲಿಂ ರಾಜರಿಂದ ಪಂಡನ ಪಾತ್ರ ಓದಂಟಗ ತಿರುಗದಂಡು ಬಿಜೆಪಿ ಬೊಕ್ಕ ಐತ ಸಂಘ ಪರಿವಾರಲು ಬಾರಿ ಏವ್ರ ತೋಜಾದ. ಈ ಬಗೆಟ್ಟು ಪಿರ ಜವಾಬು ಕೊರ್ನ ಮಿಥುನ್ ರೈ ಪಾತಿರ್ದು ತಾನು ಇತಿಹಾಸಗಾರೆ ಅತ್ತು ಆನಿ ಒಡಿಪು ಪೇಜಾವರ ಸ್ವಾಮೀಜಿಲು ಪಂತನ ಪಾತೆರುನೇ ತಾನುಲ ಪಿರ ಪಂತೆಂದು ತಿರುಪಾದಿರು. ಬೆದ್ರದ ಪುತ್ತಿಗೆ ನೂರಾನಿ ಪಳ್ಳಿಡು ನಡತನ ನಮ್ಮೂರ ಮಸೀದಿ ನೋಡ ಬನ್ನಿ ಕಾರ್ಯಕ್ರಮಟ್ಟು ತಾನು ಪಾತಿರ್ದನೆ ನಿಜ. ಸೌಹಾರ್ದತೆ ಬಗೆಟ್ಟು ತಾನು ಪಾತೆರ ಪಂತೆ ಇಸದ ಬಿತ್ತಿರ ಬಲ್ಲಿಂದ ಪನ್ಪುನವೇ ಉದ್ದೇಶ ಆದಿತ್ತಂಡು ಕೋಮು ಸೌಹಾರ್ದ ಮಾತೆರ್ಲ ಕಾತೋನಡೊಂದೆ ಎನ್ನ ಉದ್ದೇಶ ಆದಿತ್ತಂಡು ಪೇಜಾವರ ಸ್ವಾಮೀಜಿಲು ಪಂತನ ಪಾತಿರ ಮಾಧ್ಯಮೆಲೆಡು ಬತ್ತದಿತ್ತಂಡು ಐನೇ ತಾನೆ ಪಂತೆ ತಾನು ಬೋಡಾಂಡ ಒಡಿಪು ಸ್ವಾಮೀಜಿಯರಡ ಮಾಪು ಕೇನಿಯರಲ ತಯಾರುಲೆಂದು ಮಿಥುನ್ ರೈ ಪಂತೆರು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯ. ಬಹುಶಃ ಎಲ್ಲ ಮಾಧ್ಯಮದಲ್ಲಿ ಕೂಡ ನನ್ನ ಮಿಥುನ್ ರೈನ ವಿವಾದಾತ್ಮಕ ಹೇಳಿಕೆ ಅಂತ ಬರ್ತಾ ಉಂಟು. ಮೊದಲನೇದಾಗಿ ನಾನು ಮಾತನಾಡಿದ್ದು ಪುತ್ತಿಗೆ ಗ್ರಾಮದಲ್ಲಿ ನೂರಾನಿ ಮಸೀದಿಯ ನೂತನ ಕಟ್ಟಡ ಉದ್ಘಾಟನೆಯ ನಮ್ಮೂರ ಮಸೀದಿ ನೋಡಿ ಬನ್ನಿ ಎಂಬ ಸೌಹಾರ್ದತೆ ವೇದಿಕೆಯಲ್ಲಿ. ಆ ವೇದಿಕೆಯಲ್ಲಿ ನನ್ನ ಜೊತೆ ಮುಲ್ಕಿ ಮೂಡುಬಿದಿರೆ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ರವರು, ಮಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರು, ಪಕ್ಷಿಕೆರೆ ಚರ್ಚಿನ ಫಾದರ್, ಅದೇ ರೀತಿಯಲ್ಲಿ ನಾನು ಕೂಡ ವೇದಿಕೆಯಲ್ಲಿ ಉಪಸ್ಥಿತನಿದ್ದೆ. ಆ ವೇದಿಕೆಯಲ್ಲಿ ನನಗೆ ಮಾತನಾಡುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಸೌಹಾರ್ದತೆಗೆ ಇತಿಹಾಸ ಇದೆ, ಈ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರುವಂಥ ಕೆಲಸ ಕಾರ್ಯ ಯಾರೂ ಮಾಡಬಾರ್ದು, ಈ ಜಿಲ್ಲೆಯ ಇತಿಹಾಸಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ, 100 ಉದಾಹರಣೆಗಳಲ್ಲಿ ಈ ಒಂದು ಉದಾಹರಣೆಗಳನ್ನು ಕೂಡ ಕೊಟ್ಟದ್ದು ನಿಜ. ಏನಂತ ಹೇಳಿದ್ದೇನೆಂದರೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗವನ್ನು ಕೊಟ್ಟದ್ದು ಮುಸಲ್ಮಾನ್ ರಾಜರಂತ. ನಾನು ಇತಿಹಾಸಗಾರನಲ್ಲ. ನನ್ನ ಉದ್ದೇಶ ಈ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರಬಾರ್ದು ಯಾರು, ನನ್ನ ಈ ಜಿಲ್ಲೆಯ ಸೌಹಾರ್ದತೆಯನ್ನು ಯಾರೂ ಕೂಡ ಹಾಳು ಮಾಡಬಾರ್ದು, ಜಾತಿಯ ನಡುವಿನಲ್ಲಿ ವಿಷ ಬೀಜವನ್ನು ಬಿತ್ತಬಾರ್ದು. ಅದಕ್ಕೆ ನಾನು 10 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಈ ಉದಾಹರಣೆಗೆ ನನಗೆ ಪ್ರೇರಣೆ ಎಲ್ಲಿಂದ ಅಂತ ಹೇಳಿದರೆ ಪರಮಪೂಜ್ಯ ಪೇಜಾವರ ಶ್ರೀಗಳು ಕೊಟ್ಟಂತಹ ಹೇಳಿಕೆ ಅದು ಮಾಧ್ಯಮದಲ್ಲೇ ಬಂದಿತ್ತು. ಅದೇ ಮಾಧ್ಯಮದಲ್ಲಿ ಬಂದಂಥ ಹೇಳಿಕೆಯನ್ನು ನಾನು ಹೇಳಿದ್ದೇನೆ ಹೊರತು ನಾನು ಯಾರ ಮನಸ್ಸಿಗೂ ಕೂಡ ನೋವು ಮಾಡಲಿಕ್ಕೆ ಹೇಳಿದಂತೂ ಅಲ್ಲ. ಪರಮಪೂಜ್ಯ ಶ್ರೀಗಳ ಹತ್ರ ನಾನು ಬೇಕಾದರೆ ಕ್ಷಮೆಯನ್ನು ಯಾಚಿಸ್ತೇನೆ. ನನ್ನ ಉದ್ದೇಶ ಇದ್ದದ್ದು ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಇದ್ದದ್ದು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಇರಬೇಕು, ಜೊತೆಗೂಡಿ ಇರಬೇಕು ಎಂಬುದು ನನ್ನ ಉದ್ದೇಶ. ಅದಕ್ಕೆ 100 ಉದಾಹರಣೆಗಳಲ್ಲಿ ಈ ಒಂದು ಉದಾಹರಣೆಯನ್ನು ಕೊಟ್ಟದ್ದು. ಕಾಡಿದ ಜನಕುಲಿನ ಸಮಸ್ಯೆ ಪರಿಹಾರ ಆವಡು ನಿಜವಾದ ಎಂಚಿನಾಂಡಲ ಸಾಯ ಕೊರಡೊಂದು ಕಾಂತಾರ ಸಿನಿಮೊಡ್ದು ಬೊಕ್ಕ ರಿಷಬ್ ಶೆಟ್ಟಿ ದುಂಬು ಬೈದಿರು. ಈ ಬಗೆಟ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರನ್ನು ಭೇಟಿ ಮಲ್ತದು ಇರುವ ಅಂಶೋಲೆನ್ನು ಪಟ್ಟಿ ಮಲ್ತದು ಆರು ಮುಖ್ಯಮಂತ್ರಿಗಳಿಗೆ ಬೆನ್ನಾಯ್ತುನ ಓಲೆ ಕೊಡ್ತಿರು. ಕಾಂತಾರ ಸಿನಿಮೊಡ್ದು ರಾಜ್ಯ ದೇಶ ಪಿದೈ ದೇಶುಡ್ಲ ಪುದರ್ ಪೋಯಿನ ನಟೆ ರಿಷಬ್ ಶೆಟ್ಟಿ ಇತ ಪ್ಯಾನ್ ಇಂಡಿಯಾ ಮುಟ್ಟುಡ್ಲ ಜನ ಮೆಚ್ಚುಗೆ ಪಡೆತಿರು. ಕಾಡದ ಕತೆ ಆಧಾರದ ಈ ಸಿನಿಮೊಡು ವೇಷ ಪಾಡ್ನೆಡಿದ ಬೊಕ್ಕ ಕಾಡದ ಜನಕುಲಿಗೆ ನಿಜವಾದ್ಲ ಎಂಚಿನಾಂಡಲ ಸಾಯ ಕೊರಡೊಂದು ರಿಷಬ್ ಶೆಟ್ಟಿ ದುಂಬು ಬೈದಿರು. ಈ ಬಕೆಟ್ ಆರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರನ್ನು ಭೇಟಿ ಮಲ್ತಿದ್ದರು. ಇರುವ ಅಂಶೋಲೆನ್ನು ಪಟ್ಟಿ ಮಲ್ತದು ಆರು ಮುಖ್ಯಮಂತ್ರಿಗಳಿಗೆ ಪೆಣ್ಣಾಯ್ತೋನ್ನ ಓಲೆ ಕೊಡ್ತಿರು. ಕಾಂತಾರ ಸಿನಿಮೊಡ್ದ ಬೊಕ್ಕ ಕಾಡಬರಿತ ಜನಕುಲು ಬೊಕ್ಕ ಕಾಡದ ಒಟ್ಟುಗು ಪೊರ್ತು ಕಳೆವೊಂದು ಕಾಡು ಇಲಾಖೆದ ಕ್ಲೆಡ ಸೇರೊಂದು ಅಲ್ಪದ ಜನಕುಲಿನ ಸಮಸ್ಯೆಲೆನ್ನು ಕೇನೊಂದು ಒಂಜಾತ್ ಸಂಚಾರ ಮಲ್ತೆ ಬೆನ್ನಿದಕ್ಲೆಗ್ ಕಾಡಾನೆ ಸಮಸ್ಯೆ ಉಂಡು ಕಾಡುಗು ಸೂಪತ್ತನ ಪೊರ್ತುಡು ಕಾಡುಗು ಸೂಪತ್ತನ ಪೊರ್ತುಡು ಕಾಡು ಕಾಪುನಕ್ಲು ಅವೇತೋ ಅಪಾಯ ಎದುರ್ಸಾವೊಂದು ಕಾಡು ಒರಿಪಾವೊಂದುಲ್ಲೆರು. ಈ ಮಾತ ಇಸೆಯೊಲೆಗ್ ಸಂಬಂಧ ಕಾಡು ಇಲಾಖೆದಕ್ಲೆನ ಒಟ್ಟುಗು ಒಂಜಾತ್ ಚರ್ಚೆ ಮಲ್ತದೆಂದು ರಿಷಬ್ ಶೆಟ್ಟಿ ಪಂತೆರು. ಆವುಡಾಯಿನ ಕೆಲಸ ಏತೋ ಉಂಡು ಕಾಡು ಇಲಾಖೆಡು ಬೇಲೆಗ್ ಭರ್ತಿ ಆವಡು ಕಾಡು ಕಾಪುನಕ್ಲಿನ ದೀವಡು ಇಂಚ ಇರುವ ಅಂಶೋಲಿನ ಪಟ್ಟಿ ಮಲ್ತದು ಮುಖ್ಯಮಂತ್ರಿಗಳಿಗೆ ಕೊಡ್ತೆ ಆರು ಪಾಸಿಟಿವ್ ಅಭಿಪ್ರಾಯ ಕೊಡ್ತಿರು. ಆರ್ಲ ಇಂಚಿಪ್ಪ ಕಾಡುಗ ಪೋದು ಅಲ್ತ ಸಮಸ್ಯೆಲೆನ್ನು ತೆರೆದಿರು. ಬೇಕ ಕಾರ್ಯಗೂ ಬರ್ಪುನಂಚ ಆದೇಶ ಕೊರಪುಣಂದು ಆರ ತೆರಿಪಾದಿರು. ಎಲ್ಲೆಲ್ಲಿಯ ಸಮಸ್ಯೆನ್ಲ ಗುಮನಗೊದೆ ತಂದು ಐಕ ಪರಿಹಾರ ತಿಕ್ಕುನ ರೀತಿದ ಮುಖ್ಯಮಂತ್ರಿಯರು ಕೆಲಸ ಮಲ್ತಂದುಲ್ಲೆರೆಂದು ರಿಷಬ್ ಶೆಟ್ಟಿ ಪಂತೆರು. ಕಾಂತಾರದ ನಂತರ ಒಂದಷ್ಟು ಕಾಡಂಚಿನ ಜನರು ಮತ್ತೆ ಕಾಡು
ಇಲ್ಲಿ ಒಂದಷ್ಟು ಸಮಯವನ್ನು ಕಳೀತಾ ಅರಣ್ಯ ಇಲಾಖೆಯವರ ಜೊತೆಗೆ ಬರೀತಾ ಕಾಡಂಚಲಿರುವಂತಹ ಜನರ ಸಮಸ್ಯೆಗಳನ್ನು ಕೇಳ್ತಾ ಒಂದಷ್ಟು ಜರ್ನಿಯನ್ನು ಮಾಡ್ತಾ ಬರ್ತೀನಿ. ನಾನು ಬಂದಾಗ ಅಲ್ಲಿರೋ ಸಮಸ್ಯೆಗಳ ಬಗ್ಗೆ ಕೂಡ ನನಗೆ ಅರಿವಿಗೆ ಬರುತ್ತೆ. ಸೊ ಹೆಚ್ಚು ಕಾನ್ಫ್ಲಿಕ್ಟ್ ಏರಿಯಾಗಳಲ್ಲಿ ಏನೇನು ಫೇಸ್ ಮಾಡ್ತಾ ಇದ್ದಾರೆ, ಕಾಡಾನೆಗಳ ತೊಂದರೆ ಆಗ್ಬೋದು ಕೃಷಿಕರಿಗೆ, ಜೊತೆಗೆ ಈಗ ಫೈರ್ ಸೀಸನ್ ಆಗಿರೋದ್ರಿಂದ ವಾಚರ್ಗಳೆಲ್ಲ ಎಷ್ಟು ರಿಸ್ಕ್ ತಗೊಂಡು ಇವತ್ತು ಕಾಡನ್ನು ಉಳಿಸ್ಕೊಳ್ಳುವಂತ ಒಂದು ಕೆಲಸದಲ್ಲಿ ಮುಂದಾಗಿದ್ದಾರೆ. ಎಲ್ಲ ವಿಚಾರವನ್ನು ಅಡ್ರೆಸ್ ಮಾಡ್ತಾ ಬಂದಾಗ ಡಿಪಾರ್ಟ್ಮೆಂಟ್ ಅವರ ಜೊತೆಗೂ ಕೂಡ ಸುಮಾರಷ್ಟು ಚರ್ಚೆಗಳನ್ನು ಮಾಡಿದ್ದೆ. ಈ ಮಾಡಿದಾಗ ಏನೇನೆಲ್ಲ ಆಗಬೇಕು, ಏನೇನು ಸಮಸ್ಯೆಗಳಿದೆ, ಜೊತೆಗೆ ಇವತ್ತು ರಿಕ್ರೂಟ್ಮೆಂಟ್ ಆಗ್ಬೋದು, ವಾಚರ್ಗಳನ್ನ ಭರ್ತಿ ಮಾಡಬೇಕು. ಸೊ ಈ ತರ ಸುಮಾರಷ್ಟು ವಿಚಾರಗಳು ಗಮನಕ್ಕೆ ಬಂತು. ಅದನ್ನ ಸುಮಾರು ಒಂದು 20 ಪಾಯಿಂಟರ್ಸ್ಗಳಾಗಿ ಪಟ್ಟಿ ಮಾಡಿ ಅದನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೊಟ್ವಿ. ತುಂಬಾ ಅದ್ಭುತವಾದಂತ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಟ್ಟು, ಹಾಗೆ ಅವರು ಕೂಡ ಇತ್ತೀಚೆಗೆ ಒಂದಷ್ಟು ಕಾಡಿಗೆ ಹೋಗಿ ಅಲ್ಲಿನ ಜನರ ಸಮಸ್ಯೆಗಳು, ಡಿಪಾರ್ಟ್ಮೆಂಟ್ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದಾರೆ. ಸೊ ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ರಿಸಲ್ಟ್ ಸಿಗೋ ರೀತಿಯಲ್ಲಿ ಇದಕ್ಕೆ ಆದೇಶನ ಮಾಡ್ತೀನಿ ಅಂತ ಅನ್ಕೊಂಡು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದೆ. ಒಂದು ಮುಖ್ಯಮಂತ್ರಿಗಳನ್ನ ಪಡೆದಿದ್ದಕ್ಕೆ ನಾವೆಲ್ಲರೂ ಧನ್ಯ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದ್ರೆ ಇಂತಹ ಎಲ್ಲ ಚಿಕ್ಕ ಸಮಸ್ಯೆಗಳನ್ನು ಕೂಡ ಅದನ್ನ ಗಮನ ಹರಿಸಿ ಅದಕ್ಕೆ ಒಂದು ಉತ್ತರ ಕೊಡುವ ರೀತಿಯಲ್ಲಿ, ಅದಕ್ಕೊಂದು ಸಮಾಧಾನ ಸಿಗುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ದೇವರಿಡಿದು ಒಂಜಿ ಮುಟ್ಟು ತಿರ್ತು ದೈವಲಿಡಿದು ಒಂಜಿ ಮುಟ್ಟು ಮಿತ್ತಂದ ಪನ್ಪಾವನ್ನ ಪೆರ್ರದ ಬ್ರಹ್ಮ ಬಲಾಂಡಿ ಮಾಮಲ್ಲ ಕಾರ್ಣಿಕದ ಸತ್ಯ ಆದುಂಡು ಕಿನ್ನಿ ಮಜಲು ಪಡುಪೆರಾರ ಕ್ಷೇತ್ರದ ವರ್ಷಾದಿ ಜಾತ್ರೆಡ್ ಅರಸು ದೈವ ಬೊಕ್ಕ ಬಲಾಂಡಿನ ನೇಮ ಗಡತಡು ನಡತಂಡು. ಕೊಡ್ಲು ತಾಲೂಕುದ ಕಿನ್ನಿಮಜಲು ಪಡುಪೆರಾರ ಗ್ರಾಮದ ಶ್ರೀ ಬೆರ್ಮೇರು ಇಷ್ಟದೇವತೆ ಬಲಾಂಡಿ ಪೆಲಿಚಾಂಡಿ ದೈವಸ್ಥಾನಡು ಛತ್ರದರಸು ಚಾವಡಿ ಬಂಟಕಂಬ ರಾಜಾಂಗಣ ಬೊಕ್ಕ ಪಿಲಿಚಾಂಡಿ ಸಾನ ಪಿರ ಪೊಸತ್ತು ಮಲ್ತದ ಕಟ್ಟದಿತ್ತಿದು ಪೆರಪ ಪ್ರತಿಷ್ಠೆ ಕಲಶಾಭಿಷೇಕ ನಡಪಾದು ವರ್ಷಾದಿ ಜಾತ್ರೆ ಅಟ್ಟನೆ ಮಲ್ತದಿತ್ತಿರು. ಅಂಗಾರೆ ರಾತ್ರೆ ಸಾರ ಪಾಲೆದ ಅಣಿಕಟ್ಟದು ಅರಸು ದೈವದ ನೇಮ ಬೊಕ್ಕ ಪೆರ್ರದ ಮಣ್ಣಿಡು ಪ್ರಧಾನವಾದುಪುನ ಶಕ್ತಿ ಬೆರ್ಮೆರನ ಕಾರಣಿಕೊಡು ಕಾಯಬುಡ್ದು ಮಾಯಕು ಸಂದದು ದೇವರಿಡ್ದು ಒಂಜಿ ಮುಟ್ಟು ತಿರ್ತು ದೈವಲಿಡ್ದು ಒಂಜಿ ಮುಟ್ಟು ಮಿತ್ತಂದು ಪನ್ಪಾವನ್ನ ಬ್ರಹ್ಮ ಬಲಾಂಡಿನ ನೇಮ ಭಾರಿ ಗೌಜಿಡಿ ನಡತಂಡು. ಗ್ರಾಮದ ಸುತ್ತಮುತ್ತು ಗ್ರಾಮದ ಪರವೂರುದ ಭಕ್ತರು ಪದಿನಾಜಿ ಗುತ್ತು ಪದಿನಾಜಿ ಉಲಗೊತ್ತು 32 ವಿಲಯದಾರರು ಮುಂಡುಬೊಟ್ಟು ಗ್ರಾಮದ ಪೆರ್ಗಡೆ ಬ್ರಾನಬೊಟ್ಟು ಗುತ್ತುದ ಮಧ್ಯಸ್ಥರು ನೇಮತುದು ಅರಸು ದೈವ ಬೊಕ್ಕ ಬ್ರಹ್ಮ ಬಲಾಂಡಿನ ಇಂಪು ನಟ್ಟೊಂದು ಬೂಲ್ಯ ಪ್ರಸಾದ ತೆತೊಂಡಿರು. ಪೆರ್ಗಡೆ ಗಂಗಾಧರೈ ಮುಂಡೊಟ್ಟುಗೊತ್ತು ಮಧ್ಯಸ್ಥರು ಪ್ರತಾಪಚಂದ್ರ ಶೆಟ್ಟಿ ಬ್ರಾಣಬೊಟ್ಟುಗೊತ್ತು ಜೀರ್ಣೋದರ ಸಮಿತಿದ ಕಾರ್ಯಗುರ್ಕಾರ್ಯರು ಕೊಳಕೆಬೈಲ್ ಶಿವಾಜಿ ಶೆಟ್ಟಿ ಕಾರ್ಯಂತಿರು ಸುರೇಶ್ ಅಂಚನ್ ಸಮಿತಿದ ಸರ್ವ ಸದಸ್ಯರು ಆಡಳಿತಾಧಿಕಾರಿ ಸಾಯಿಶ್ ಚೌಟ ತಲೆಕಳ ಈ ಪೊರ್ತುಡಿತ್ತಿರು. ಅನ್ಯಾಯ ಅಸತ್ಯಗೂ ಎದುರಾದು ಪೊರಂಬಾಟ ಮಲ್ತನ ಕೋಟಿ ಚೆನ್ನೈರನ ಶಕ್ತಿ ನಂಕ ಸಾದಿಗ ಬಲ್ಪು ಆವಡುಂದು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪಂತೆರು ಕಂಕನಡಿ ಗರುಡಿ ನೂತ ಐವ ನಮ್ಮೂರ ಸಂಭ್ರಮದ ಅಕೇರಿದ ಧಾರ್ಮಿಕ ಸಭೆಟ್ಟು ಅರ್ಪಾತಿರಿಯರು. ಕುಡ್ಲದ ಕಂಕನಡಿ ಬ್ರಹ್ಮವೈದರ್ಕಳ ಗರುಡಿದ ಗರುಡಿ ನೂತ ಐವ ನಮ್ಮೂರ ಸಂಭ್ರಮ ಲೇಸಿಡು ಅಂಗಾರೆ ಅಕೇರಿದ ಧಾರ್ಮಿಕ ಸಭೆ ನಡೆತಂಡು. ಗರುಡಿದ ಮುಕ್ತೇಸರರು ದಿನೇಶ್ ಆಂಚನ್ ಎತ್ಕೊಂಡಿರು. ಶಾಸಕರು ವೇದವ್ಯಾಸ್ ಕಾಮತ್ ಗುರ್ಕಾರ್ಮೆಡ್ ಧರ್ಮಸ್ಥಳ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಸಭೆನು ಉದಿಪನ ಮಲ್ತೆರು. ಮಲ್ಲ ಬಿನ್ನಿರು ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದ ಗುರ್ಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಪಾತಿರ್ದು ಅನ್ಯಾಯ ಅಸತ್ಯಗೂ ಎದುರಾದು ಪೊರಂಬಾಟ ಮಲ್ತನ ಕೋಟಿ ಚೆನ್ನೈರನ ಶಕ್ತಿ ನಂಕ ಸಾದಿಗ ಬೊಲ್ಪು ಆವಡುಂದು ಬಂಡೆರು. ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಬೊಕ್ಕ ಮಾನಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರಿಯರು.
ಶಾಸಕರಾಯಿನ ಉಮಾನಾಥ ಕೋಟ್ಯನ್, ಡಾ ಭರತ್ ಶೆಟ್ಟಿ, ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ ಗುರ್ಕಾರ್ಯರು ವೇದಕುಮಾರ್, ಮೆರೋಲಿ ಸೂರ್ಯನಾರಾಯಣ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಮರ್ಯಾದೆ ಗುರ್ಕಾರ್ಯರು ಕೆಪಿ ಶೆಟ್ಟಿ, ರೋಹನ್ ಕಾರ್ಪೊರೇಷನ್ ಆಡಳಿತ ನಿರ್ದೇಶಕರು ರೋಹನ್ ಮೊಂತೇರೋ, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಒತ್ತು ಗುರ್ಕಾರ್ತಿ ಉರ್ಮಿಳಾ ರಮೇಶ್ ಕುಮಾರ್, ದುಂಬುದ ಕ್ಯಾಪ್ಟನ್ ಬ್ರಜೇಶ್ ಚೌಟ, ನಿಶಾಂತ್ ಜೆ ಸುವರ್ಣ, ಗರುಡಿ ಗುರ್ಕಾರ್ಯರು ಕೆ ಚಿತ್ತರಂಜನ್ ಗರುಡಿ, ನೂತ ಐವ ಸಂಭ್ರಮ ಸಮಿತಿ ಗುರ್ಕಾರ್ಯರು ಮೋಹನ್ ಉಜ್ಜೋಡಿ ಪಾಲ್ಗೊಳ್ಳುತ್ತಿದ್ದರು. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳೆಂಬ 24 ತತ್ವ ಏಕಪ್ರಕಾರವಾಗಿದೆ. ಅಲ್ಲಿ ಜಾತಿ ಪಾತಿ ಧರ್ಮ ಮೇಲು ಕೀಳಿ ಯಾವುದಿದೆ. ಇಡೀ ವಿಶ್ವದಲ್ಲಿ ಕೂಡ ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ನಲ್ಲಿ ಕೂಡ ಅದೇ ಇದೆ. ನಾರಾಯಣ ಗುರುಗಳು ಅದನ್ನೇ ಹೇಳಿದ್ರು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತೆ. ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಎಂಥ ತತ್ವ ಯಾವುದು. ಇಲ್ಲಿ ಮಾಡಿದಂಥ ಅನೇಕ ಜನ ಸಾಧಕರು ದಾರ್ಶನಿಕರು ಬಂದಿದ್ದಾರೆ. ಎಲ್ಲರೂ ಜಾತಿಗೆ ಅನುಸಾರವಾಗಿ ಒಂದು ಧರ್ಮವನ್ನು ಸೃಷ್ಟಿ ಹಾಕಿದ್ದಾರೆ. ನೆನಪಿಟ್ಕೋಬೇಕು ನಾವು. ಒಂದು ಸ್ವಲ್ಪ ಸತ್ಯ ಚರಿತ್ರೆಯನ್ನು ತಿಳಿಯುವಂಥ ಒಂದು ಪ್ರಯತ್ನ ನಾವು ಮಾಡಬೇಕಾಗಿದೆ ಅಂತ. ದುರ್ದೈವದಿಂದ ಏನು ಬ್ರಿಟಿಷರು ನಮಗೆ ಯಾವ ಪಾಠವನ್ನು ಹೇಳಿಕೊಟ್ರೋ ಅದೇ ಕೆಟ್ಟ ಪಾಠವನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ತೇವೆ. ಒಂದು ಸ್ವಲ್ಪ ಬದಲು ಮಾಡಿ ನಮ್ಮ ದೇಶ ಎಷ್ಟು ಶ್ರೇಷ್ಠ, ಒಂದೊಂದು ವಿಷಯ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವಂಥ ಕಾರ್ಯ ಏನು ಮಾಡ್ತದೆ ಇದು ಗೊತ್ತಾಗಬೇಕು ನಮಗೆ ಅಂತ. ಇವತ್ತು ನಮ್ಮ ದೇಶ ಒಂದು ಸಣ್ಣ ಕವಲು ದಾರಿಯಲ್ಲಿದೆ, ನೆನಪಿಟ್ಟುಕೊಳ್ಳಿ. ಒಂದು ಕಡೆಯಲ್ಲಿ ಧರ್ಮ ಸಂಸ್ಕೃತಿ ಜೀವನ ಮೌಲ್ಯಗಳನ್ನು ಉದ್ದೀಪನ ಮಾಡುವಂಥ ಒಂದು ಕಾರ್ಯ ಆದರೆ, ಇನ್ನೊಂದು ದಾರಿಯಲ್ಲಿ ನಮ್ಮ ದೇಶವನ್ನು ನಾಶ ಮಾಡಬೇಕು ಅಂತ ಹೇಳುವಂಥ ಭಯೋತ್ಪಾದನೆ, ಮತಾಂತರ, ಮೋಸ ವಂಚನೆಗಳು ನಡೀತಾ ಇರುವಂಥ ಇನ್ನೊಂದು ದಾರಿ. ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತ ಈ ದೇಶವನ್ನು, ಈ ಪವಿತ್ರವಾದಂಥ ದೇಶವನ್ನು, ಇದು ದೇವರ ದೇಶವನ್ನಾಗಿ ಉಳಿಸುವಂಥ ಅವಶ್ಯಕತೆ ಇದೆ. ಅಖೇರಿಗೂ ಕೂಡ ರಮ್ಮಲ್ಲ ಸುದ್ದಿಲು ಇಲ್ಲಡು ಪುನಾಪೆ ನಿಜವಾಯಿನ ಸಾಧಕಿರು ಕುಡ್ಲಡು ಮಹಿಳಾ ಮಂಡಲ ಒಕ್ಕೂಟದ ಮಹಿಳಾ ಕಲೋತ್ಸವಡು ಹಿರಿಯ ಸಿವಿಲ್ ನ್ಯಾಯಾಧೀಶರು ಶೋಭಾ ಬೀಜ್ ಒಡಿಪು ಶ್ರೀಕೃಷ್ಣ ಮಠಕ್ಕೂ ಮುಸ್ಲಿಂ ರಾಜರೇ ಭೂಮಿ ಕೊರ್ತುಜೇರು ಮಿಥುನ್ ರೈಕು ಎದುರಾದ ಶಾಸಕರು ರಘುಪತಿ ಭಟ್ ತಾನು ಪೇಜಾವರ ಸ್ವಾಮೀಜಿಯರನ ಪಾತ್ರನು ದುಂಬುದಿದ್ದೆ ಮಿಥುನ್ ರೈ. ಪೆರ್ಮನೂರು ಪಂಡಿತ್ ಹೌಸ್ ವಿಜೇತ ನಗರದ ಇಲ್ಲೊಂಜೆಟ್ಟು ಅನೈತಿಕ ಚಲ್ಲು ಕಾರ್ಯ ಪುಂಜವರ್ತಿ ಸೇರಿದ 4 ಬಂಧನ 4 ಜವಂದಿಲು ಬಚಾವ್. ತುಳುನಾಡ ಭೂತಾರಾಧನೆ ಪಡುಪೆರ್ರ ಕಿನಿಮಜಲು ಬ್ರಹ್ಮಬಲಾಂಡಿ ಪೆರಿಚಾಂಡಿ ದೈವಸ್ಥಾನಡು ಅರಸು ದೈವ ಬೊಕ್ಕ ಬಲಾಂಡಿನ ವರ್ಷಾದಿನೇಮ ಎಡೆಗು ಎನಿತ ತುಳು ಸುದ್ದಿಲ ಮುಗಿಡು ನಾಲಾತ ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೆಲು.